ವೆಚ್ಚದಲ್ಲಿ ಕಣ್ಣಿನ ಸಂಪೂರ್ಣ ತಪಾಸಣೆ ನಡೆಸಲಾಗುವುದು. ಅಗತ್ಯವುಳ್ಳವರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರಿಗೆ ಗೊತ್ತುಪಡಿಸಿದ ದಿನಾಂಕವನ್ನು ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಅಗತ್ಯವುಳ್ಳವರಿಗೆ ಕನ್ನಡಕವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಚಿಕಿತ್ಸಾ ಶಿಬಿರಕ್ಕೆ ಬಂದಿರುವ ನಮ್ಮ ಅತಿಥಿಯಾದ ಡಾಕ್ಟರ್ ಪ್ರಿಯಾ MS ಗಟ್ಟಿ ಅವರಿಗೆ ಮಾತೃಸಂಘದ ಗಟ್ಟಿ ಸಮಾಜ ಮಾತೃಸಂಘದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಾಯಕರು ಪದ್ಮನಾಭ್ ಗಟ್ಟಿ ಅವರು ಕೂಡ ನಮ್ಮ ಮಾತೃಸಂಘದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಲಂಬೋದರ ಶರಣು ವಿಘ್ನೇಶ್ವರ ನಿನಗೆ ಶರಣು ಶರಣು ಲಂಬೋದರ ನಿನಗೆ ಶರಣು ಶರಣು ಶರಣಿನು ನಿನಗೆ ಅನವರದ ಶರಣಿನು ನಿನಗೆ ಅನವರದ ವಿಘ್ನೇಶ್ವರ ನಿನಗೆ ಶರಣು ಶರಣು ಲಂಬೋದರ ನಿನಗೆ ಶರಣು ಶರಣು ಪ್ರಥಮ ಪೂಜೆಯು ನಿನಗೆ ಅರ್ಪಿತ ಪ್ರಥಮ ಮಂತ್ರವು ನಿನಗೆ ಸಮರ್ಪಿತ ನಾವಿಂದು ಗೈವಂತ ಕಾರ್ಯವನ್ನು ಸುಗಮಗೊಳಿಸಿಂದು ಬೇಡುವೆವು ನಾವಿಂದು ಗೈವಂತ ಕಾರ್ಯವನ್ನು ಸುಗಮಗೊಳಿಸೆಂದು ಬೇಡುವೆವು ವಿಘ್ನೇಶ್ವರ ನಿನಗೆ ಶರಣು ಶರಣು ಲಂಬೋದರ ನಿನಗೆ ಶರಣು ಶರಣು ವಿಘ್ನೇಶ್ವರ ನಿನಗೆ ಶರಣು ಶರಣು ಲಂಬೋದರ ನಿನಗೆ ಶರಣು ಶರಣು. ಪರಿಸ್ಥಿತಿಯಲ್ಲಿ 40 ವಯಸ್ಸಿನ ಮೇಲೆಯೂ ಸಹ ಯಾರಿಗಾದರೂ ಪೊರೆ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಯಾರಿಗೆ ಪೊರೆ ಬಂದಿದೆ ಅವರಿಗೆ ನಾವು ಉಚಿತ ಪರೀಕ್ಷೆ ಮಾಡಿ ಅವರಿಗೆ ನಮ್ಮ ವಾಹನದಲ್ಲಿ ನಿಗದಿಪಡಿಸಿದ ದಿನಾಂಕದಂದು ಕರೆದುಕೊಂಡು ಹೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಪುನಃ ನಾವೇ ಇಲ್ಲಿ ತಂದು ಬಿಡತಕ್ಕದ್ದು. ಪೊರೆ ಆಪರೇಷನ್ ಅಲ್ಲದೆ ಬೇರೆ ಕಣ್ಣಿನ ಏನೇ ಸಮಸ್ಯೆ ಇದ್ದರೂ ಅದನ್ನು ಇಲ್ಲಿ ಪರೀಕ್ಷೆ ಮಾಡಲಾಗಿ ಯಾರಿಗೆ ಯಾವುದರ ಅವಶ್ಯಕತೆ ಇದೆ, ಯಾವುದಾದ್ರೂ ರೆಫರೆನ್ಸ್ ಇದ್ದರೆ, ರೆಟಿನಾ ಪರೀಕ್ಷೆ ಇದ್ದರೆ, ಯಾರಿಗಾದರೂ ಶುಗರ್ ಅಥವಾ ಡಯಾಬಿಟೀಸ್ ಇದ್ದರೆ ಅವರಿಗೆ ಕಣ್ಣಿನ ನರದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಆಗುವ ಸಾಧ್ಯತೆ ಇರ್ತದೆ. ಸೊ ಅವರು ಕಣ್ಣಿನ ಪರೀಕ್ಷೆಯನ್ನು ಅಟ್ಲೀಸ್ಟ್ ವರ್ಷಕ್ಕೊಂದು ಸಾರಿ ಆದರೂ ಮಾಡಿಸಲೇಬೇಕು. ಅಥವಾ ಯಾರಿಗೆ ಹೈಪರ್ ಟೆನ್ಷನ್ ಇದೆ ಅಂದರೆ ರಕ್ತದೊತ್ತಡ ಇದೆ ಅವರಿಗೂ ಸಹ ಕಣ್ಣಿನಲ್ಲಿ ನರದ ಬ್ಲೀಡಿಂಗ್ ಆಗುವ ಸಾಧ್ಯತೆ ಇರ್ತದೆ. ಸೊ ಅವರು ಕಣ್ಣಿನ ನರ ಪರೀಕ್ಷೆಯನ್ನು ಮಾಡಿಸಲೇಬೇಕು. ಮತ್ತು ಚಿಕ್ಕ ಮಕ್ಕಳಲ್ಲಿ ದೃಷ್ಟಿದೋಷ ಸಾಮಾನ್ಯ, ಯಾರಿಗೆ ಚಿಕ್ಕ ಮಕ್ಕಳಲ್ಲಿ ದೂರದೃಷ್ಟಿ ಕಾಣ್ತಾ ಇಲ್ಲ, ಯಾರಿಗೆ ತೊಂದರೆ ಉಂಟು ಅವರೆಲ್ಲ ಯಾರು ಪೇರೆಂಟ್ಸ್ ಇದ್ದಾರೆ ಅವರು ಮಕ್ಕಳನ್ನು ಕಣ್ಣಿನ ಡಾಕ್ಟ್ರಲ್ಲಿ ಚೆಕಪ್ ಮಾಡಿ ಸೊ ಸರಿಯಾದ ಕನ್ನಡಕ ಅವಶ್ಯಕತೆ ಇದ್ದರೆ ಸಮಸ್ಯೆ ಇದ್ದರೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಬಿಟ್ಟು ಕಣ್ಣಿನ ನೇತ್ರದಾನ ಅಂದರೆ
ಕಣ್ಣಿನಲ್ಲಿ ಕಾರ್ನಿಯಾ ಅಂದರೆ ಬ್ಲ್ಯಾಕ್ ಪಾರ್ಟ್ ಆಫ್ ದ ಐ ಅಂತ ಹೇಳ್ತೇವೆ ನಾವು. ಅದನ್ನು ನಾವು ಯಾರಿಗೆ ಅದರ ಅವಶ್ಯಕತೆ ಇದೆ, ಯಾರಲ್ಲಿ ಕಣ್ಣಿನ ಕಪ್ಪು ಗುಡ್ಡೆ ಅದರ ಸಮಸ್ಯೆ ಇರೋವರಿಗೆ ನಾವು ಕಣ್ಣಿನ ಭಾಗವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಅಂದ್ರೆ ಕಸಿ ಮಾಡುವುದು ಅಂತ ಹೇಳ್ತೇವೆ. ಸೊ ಯಾರಿಗೆಲ್ಲ ನೇತ್ರದಾನ ಮಾಡುವುದರಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇವತ್ತು ರಿಜಿಸ್ಟ್ರೇಷನ್ ಸಹ ಮಾಡಬಹುದು. ಸೊ ಪೊರೆ ಆಪರೇಷನ್ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಪೊರೆಯನ್ನು ತೆಗೆದು ಆರ್ಟಿಫಿಷಿಯಲ್ ಲೆನ್ಸನ್ನು ಕಣ್ಣೊಳಗಡೆ ಹಾಕ್ತೇವೆ. ಒಂದು ಸತಿ ಲೆನ್ಸನ್ನು ಕಣ್ಣೊಳಗಡೆ ಹಾಕಿದರೆ ಅದು ಪರ್ಮನೆಂಟ್ ಸೊಲ್ಯೂಷನ್. ಸೊ ಅದಕ್ಕೆ ಲೆನ್ಸ್ ಇಡುವುದು ಅಂತ ಹೇಳಲಾಗುತ್ತದೆ. ಸೊ ಎಲ್ಲರೂ ಅದರ ಸದುಪಯೋಗ ತೆಗೆದುಕೊಳ್ಳಬೇಕಾಗಿ ನನ್ನ ವಿನಂತಿ. ಉಚಿತ ನೇತ್ರ ತಪಾಸಣೆ ಬಗ್ಗೆ ಚಿಕಿತ್ಸೆ ಬಿಡುವುದಕ್ಕೆ ಹೆಡ್ ಪುರ್ಲದ ಮದಿಪನ್ಗೋರ್ನ ಡಾಕ್ಟರ್ PMS ಪ್ರಸಾದ್ ನೇತ್ರಲ ಮೇರೆಗೆ ಸಮಾಜದ ಪರವಾದ ಉಡಲ್ ನೀರ ಸೋಲ್ನಾಡು ಸಂದಾತ ಮತ್ತೊಂದು ವೇದಿಕೆ ಇಡಲೇರೆ ಶ್ರೀಯುತ ಕೃಷ್ಣಕಟ್ಟಿ ಸೋಮೇಶ್ವರ ಮೇರೆಡ್ದು ಎಲ್ಲಿಯ ಸಂದೇಶ ಈಗ ಕಾರ್ಯಕ್ರಮ ಮಾಂಪಣ ನಮ್ಮ ಸಮಾಜದ ತೀರ್ಮಾನ ಮತ್ತೊಂದು ನೇತ್ರ ಬಗ್ಗೆ ನಮ್ಮ ಕುಲಾಂಶವಾದ ನಮ್ಮ ಕಾರ್ಯಕ್ರಮ ಸಮಿತಿ ಮೀಟಿಂಗ್ ಮಾಡ್ತದೆ. ಇನಿ ಪ್ರಶಾಂತ್ ನೇತ್ರ ಮಪ್ಪಣ ಡಾಕ್ಟರ್ ಕೃಷ್ಣ ಪ್ರಸಾದ್ ಒಂಜಿ ಮುಂದುವರಿಕೆಡು ಬಾರಿ ಒಂಜಿ ನಮ್ಮ ರಾಜ್ಯದಲ್ಲಿ ಬಾರಿ ಪುದರಪೋಯಿನ ಒಂಜಿ ಡಾಕ್ಟ್ರ್ ಅಲ್ಪ ಅರ್ನ ಕ್ಲಿನಿಕ್ ಇರ್ತದೆ. ಸಮಾಜದ ಮುಗಿನಕರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ದು ಭಾರಿ ಕಮ್ಮಿ ಖರ್ಚಿದೆ ಮತ್ತೊಂದು ಜನಪ್ರಿಯ ಜನ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ಅದನ್ನು ಕೂಡ ಈ ಸಂದರ್ಭ ಇದೆಲ್ಲ ನಮ್ಮ ನೆನಪು ಆಗದೆ ಕರ್ತವ ಬಗ್ಗೆಂಚಿನ ಮನಗ ಈ ಉಚಿತ ಶಿಬಿರಗಳು ನನಗೆ ದಾದ ಲಾಭ ಮುಂಪುಣು ಒಂದು ವಿಷಯ ನನಗೆ ತಿಳಿಯೋಳು. ಇನಿ ಕಣ್ಣಿಗೆ ಡಯಾಬಿಟಿಸ್ ಬರ್ತದೆ, ಆ ಕ್ಯಾಟ್ರಾಕ್ಟ್ ಆ ಪರಿಣತಿ ಎಪ್ಪುಣ ಒಂದು ಕಾರ್ಯಕ್ರಮ ಬೇತವಲ್ಲ ಆಕೆ ಸಾಧಾರಣ 12,000-13,000 ರೂಪಾಯಿ ತೆಗೆದು ಎನ್ನ ರಡ್ಡು ಕಣ್ಣೆಲ್ಲ ಪರ ಉಂಡು ಪರ ಅಂತ ಹೇಳಿದ್ರೆ ಹಾಗೆ 12,000 ಕೊಡ್ತು ರಡ್ಡೆಲ್ಲ ಕ್ಲೀನ್ ಮಾಡ್ತದೆ. ಏನು ಡಯಾಬಿಷನ್ ಪಂಪ ಮನಗ ಇತ್ತ ಪಾಪದ ಕಡೆಗೆ ಈ ಸರ್ವಸಾಧಾರಣ ಇತ್ತ 90% ಪೂರದ ಡಯಾಬಿಟಿಸ್ ಪೇಷಂಟ್ ಆಗಲು ಬರ್ತದೆ. ಅಕ್ಕಳಿಗೆ ಪೂರ ಕಣ್ಣಿಗೆ ಪರ ಬೈದ ಒಂಜಿ ನಮ್ಮ ಗಮನ ನನಗೆ ಗೊತ್ತುಂಡು ಸಮಾಜ ನಮ್ಮ ತಿಳಿಯೋದಿಲ್ಲ ಅಂತೆ. ಅದು ಪುನಗ ನೇಕ ಮಹತ್ವದ ಹೆಣ್ಣು ಮಕ್ಕಳು ಇಂಚಿನ ಒಂದು ಸಮಸ್ಯೆ ಪುನಗ ಪಾಪದ ಕಡೆಗೆ ಇದು 12,000 ರೂಪಾಯಿ ಆಸ್ಪತ್ರೆಗೆ ಡಾಕ್ಟರ್ ವೆಲ್ಲಕ್ಕ ಆಸ್ಪತ್ರೆ ಬಂದು 1,000 ರೂಪಾಯಿ 2,000 ರೂಪಾಯಿ ಸಂಘ ಸಂಸ್ಥೆ ಬಾರಿ ಕಮಿಟ್ ಮಾಡ್ಬೋದು. ಆನ ಮೂಲ ಅಂಚತ್ತು ಡಾಕ್ಟರ್ ಕೃಷ್ಣ ಪ್ರಸಾದ್ ನೇತ್ರಗಳು ಭಾರಿ ಕಮ್ಮಿಡಿ ಪರ್ಯತ ಕಾಸು ತೆಪ್ಪಿದ ಕಾಸು ಈ ಶಿಬಿರಗಳು ಡಾಕ್ಟರ್ ಪ್ರಿಯಾ ಪಂಡೇರು ಆದ್ರೆ ಮಾಸ್ಟರ್ ಆಫ್ ಸರ್ಜರಿ ಆಯ್ತ ಬಗ್ಗೆ ಈ ಕಣ್ಣು ಮನುಷ್ಯಗೆ ಅತಿ ಕೋಮಲವಾದ ಒಂದು ಅಂಗಾದ ಪುನಃ ಪ್ರತಿ ಒಂದೆಲ್ಲ ಕಣ್ಣಿದ್ದ ನಂಗೆ ವಾಕಲ್ಸ ಮಾಡಲಾಪಸಿ ಕಣ್ಣೇ ನಂಗೆ ಸೂಕ್ಷ್ಮವಾಗಿ ಒಂದು ವಸ್ತಾದ ಪುನಃ ಕಣ್ಣದ ಬಗ್ಗೆ ಅತಿ ಗಮನ ಜಾಸ್ತಿ ಕೊಡು ಆಯ್ತ ಬಗ್ಗೆ ನಮ್ಮ ಚಿಂತನೆ ಕಣ್ಣಿಗೆ ಒಂದು ಚೂರು ತಾಗಂಡ್ರೆ ಒಂದು ಕಣ್ಣಿದ್ದ ನಮ್ಮಲ್ಲಿ ಬದುಕಿದ ಪ್ರಯೋಜನ ಇಂಚಿನ ವಿಷಯ ಬಂದು ಪುನಃ ಈ ಪ್ರಯೋಜನವನ್ನು ನಮ್ಮ ಪಡೆಯೋಳು. ನಮ್ಮ ಪೊಲದವರ ಗಟ್ಟಿಯ ಸಮಾಜ ಸೇವಾ ಸಂಘಗಳ ಆಯ್ತೊಟ್ಟಿಗೆ ಯೋಜನೆ ವಿಭಾಗಗಳ ಸೋಮನಾಥ ಸೇವಾ ಸಮಿತಿಗಳ ಮಾತೆಲ್ಲ ಸೇರೊಂದು ಈ ಒಂದು ಭಾರಿ ಅಡ್ಡ ಕೆಲಸದ ಈ ಕಾರ್ಯಕ್ರಮವನ್ನು ಭಾರಿ ಪೊರ್ಲೂರು ನಮ್ಮ ಪಟ್ಟೊಂದ ಇದೇ ರೀತಿ ಒಂದು ಮಾದರಿಯಾದ ನಮಗೆ ಕೂಡ ಒಂದು ಸಮಾಜ ನಮ್ಮ ಸಮಾಜ ಎಲ್ಲಿಯಾನಲ್ಲ ಮಾದರಿಯಾದ ಈ ಸಮಾಜ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಅಭಿನಂದನೆ ಸಲ್ಲಿಸೋದಿಲ್ಲ. ಇಂಚಿನ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳೋ ಒಂದು ಆದ್ಯ ಕರ್ತವ್ಯ ಕೂಡ ನಮ್ಮ ಸಮಾಜದ ಪರಿಸರದ ವ್ಯಕ್ತಿನ ಪೂರ ನಮ್ಮ ಒಟ್ಟಿಗೆ ಸೇರಿಸೋ ಒಂದು ಜನಗಳಿಗೆ ಈ ಸಮಾಜದಲ್ಲಿ ಹೂವು ತಿಕ್ಕುಣ ಸೌಲಭ್ಯ ತಗೊಂಡು ಇದು ಆದ್ಯ ಕರ್ತವ್ಯ. ಅದೇ ರೀತಿ ಈ ಶಿಬಿರಗಳು ಪಾಲ್ಗೊಳ್ಳ ಪೂರ ಜನಗಳು ಕಣ್ಣು ಪರೀಕ್ಷೆ ಮಾಡ್ಬೋದು ನಿಖಿಲಿಗೆ ಪೂರ ಕಾಸು ತಂದಿದ್ದಾರೆ ಕಂಪ್ಲೀಟ್ ಫ್ರೀ ಆದರೆ ನಿಖಿಲಿಗೆ ಕ್ಯಾಟರ್ ಬೈದನ ನಿಖಿಲ್ ಕನ್ನಡದ ಆದ ದೋಷ ಉಂಡು ನಿಖಿಲ್ ಆದ ಫರ್ತಾರ ಮಾಡ್ಬೋದು ನಿಖಿಲ್ ಕನ್ನಡಕ್ಕೆ ಬೋಡ ಚೂರು ಕಾಸು ಕೊಡು ಈ ಬಗ್ಗೆ ಪರದೆಪ್ಪನ ಬಗ್ಗೆ ಒಂದು ಪೈಸೆ ಈ ಶಿಬಿರ ಕೊಡ್ಬೋದು ಅವು ಮಲ್ಲ ಇಂಪಾರ್ಟೆಂಟ್ ಅವೇ ನನಗೆ ಪರದೆತ್ತದ ಬಗ್ಗೆ ಆಯ್ನ ಕಣ್ಣಿಗೆ ಕ್ಲೀನ್ ತೋಚು ನಂಗೆ ಓದರ ಆಪುಜಿ ಒಂದು ಪುಸ್ತಕ ಪತ್ರ ಆಪುಜಿ ಅಂಜದ ಪುನಃ ಪರದೆತ್ತದ ಏನು ಫ್ರೀ ಮಂತ್ ಕೊಪ್ಪಣ ಕಾರ್ಯಕ್ರಮ ಪಡೆದು ಬಕ್ಕ ಈ ಕಡೆಗೆ ಒಂದು ಕನ್ನಡ ಬೇದ ದೋಷ ಆಗ್ತದೆ ಐದು ಆಪ್ರೇಷನ್ ಬಂದು ಚಿಕಿತ್ಸೆ ಬಂತದೆ ಆಕೆ ಬೋರ್ಡ್ ನಾನು ಟ್ರೀಟ್ಮೆಂಟ್ ಲೇಸರ್ ಟ್ರೀಟ್ಮೆಂಟ್ ಬೇಡ ಬೇದ ನಮ್ಮದು ಟ್ರೀಟ್ಮೆಂಟ್ ಬೋಡು ಐದ ಬಗ್ಗೆ ಸರಿಯಾದ ಮಾಹಿತಿನೇ ನಮ್ಮ ಡಾಕ್ಟರ್ನ ಸಮಿತಿಗಳು ವೈದ್ಯರುಗಳು ಅವ್ರು ಕೂರಿಯ ತಯಾರು ಬೊಕ್ಕ ನಿಖಿಲಿಗೆ ಐಕ್ಯತಕ್ಕಂಥ ಪಾವದ ಕನ್ನಡಕ ಒಂದು ಬೇರೆ ಇರ್ತದೆ ಆಪುಜಿ ಪಾವದ ಕಮ್ಮಿ ಉಂಟು ತೋಜಿ ನಂಗೆ ಕನ್ನಡಕ ಅಗತ್ಯ ಬೋರ್ಡ್ ಉಂಟು ಇಲ್ಲ ಮಿಗತಾದರು ಕಮ್ಮಿ ಕ್ರಾಡು
ಕಮ್ಮಿ ರೇಟ್ ನಿಖಿಲಿಗೆ ಈ ಸಮಸ್ಯೆ ಮಂತ್ಕೊರಿ ತಯಾರು ಒಂದು ಪಣಂದು ಈ ಸಂದರ್ಭಡು ಇಡೀ ಸಮಾಜದ ಮಹಾಸೇನಾಯನೆ ಅಭಿನಂದನೆ ಮಂತ್ರ ಈ ಒಂಜಿ ಖಂಡಿತ ಶಿಬಿರಗೂ ನಂಗೆ ಪ್ರಖ್ಯಾತ ಡಾಕ್ಟ್ರನ್ನ ಆರೆ ಡಾಕ್ಟರ್ ಪ್ರಿಯಾ ನಂಗೆ ಅಗತ್ಯ ಇತ್ತನಾಂಡ ಆಪರೇಷನ್ ಮನ್ಪೇರು ಪೊರೆ ಬತ್ತಿತ್ತನಾಂಡ ಪೊರೆ ದೆಪ್ಪೇರು ಮೂಲ ಟೆಸ್ಟ್ ಮನ್ಪೇರು ಆ ಪೂರ ಫ್ರೀ ಐಕ್ ದಾಲ 5 ಪೈಸಲ್ ನಿಖಲ್ ದಾಲ ಕೊರ್ರೇಜಿ ಆಯ್ತ ಪೂರ್ತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲ ಈ ನೆಂಕಲ್ನ ಒಟ್ಟಿಗೆ ಸೇರಿದನ ಈ ಪ್ರಸಾದ್ ನೇತ್ರಾಲಯಗಳ ಒಟ್ಟಿಗೆ ಎಂಗಳ ಜಂಟಿಡ್ ಐನ್ ಮಾತ್ರ ಮಂತೊಂದಲ್ಲ ಕನ್ನಡ ಕಲಂಚೇನೆ ನಿಕ್ಲೆ ಅಗತ್ಯ ಇತ್ತನಡ ಅತಿ ಕಮ್ಮಿ ಕ್ರೈಡ್ ನಿಕ್ಲೆ ಕನ್ನಡಕ್ಕೆ ತಿಕ್ಕುನಂಚಿನ ವ್ಯವಸ್ಥೆ ಎಲ್ಲ ಮಲ್ತೊಂದಲ್ಲ ನೇತ ಪೂರ್ತಿ ಪಾಯದನು ನೇತ ಲಾಭನು ನಿಕ್ಲು ಮಾತೆಲ್ಲ ದೊತ್ತೊಂದು ಈ ಶಿಬಿರನು ಯಶಸ್ವಿ ಮಂತು ಕೊರಡಕ್ಕೆ ಎಂದು